ಅನ್ನುವ ಹಾಗೆ ಕರೆಗೊಡಬಲ್ಲಂತಹ ಧೈರ್ಯವಿದ್ದವರು ಈ ಪ್ರಪಂಚದಲ್ಲಿ. ಹಾಗೆಂದು ಧೈರ್ಯವಿದ್ದರೆ ನೀನು ಕರೆದಿದ್ದಿ ಎನ್ನುವುದು ನನ್ನ ಮತವಲ್ಲ. ನಿನಗೆ ಆಗಾಗ ಆಗಾಗ ನನಗೆ ಪೀಡೆ ಕೊಡುವುದೇ ಉದ್ದೇಶ. ಆದ್ದರಿಂದ ಸಮರಕ್ಕಾಗಿ ಕರೆ ಇಟ್ಟಿ, ಆದರೆ ಕೈ ಎತ್ತುವುದಕ್ಕಿಂತ ಮೊದಲೇ ಯುದ್ಧದಲ್ಲಿ ಕೈ ಸೋತು ಪಲಾಯನ ಸೂತ್ರವನ್ನು ಪಠಿಸ್ತೀನಿ. ಇಂದು ನನ್ನನ್ನು ಕರೆದೆ. ನಿನ್ನ ಕರೆ ಕಿಷ್ಕಿಂದೆ ಮುನ್ನವೇ ನಿನ್ನ ಮುಂಭಾಗದಲ್ಲಿ ನಕ್ಷತ್ರದಲ್ಲಿ ಕಾಣಿಸಿದವು. ಸೂರ್ಯನಂತಲ್ಲ ಹಿಂದೇನು ಹೊಸ ಧೈರ್ಯ ಯಾವ ಬಗೆಯಿಂದ ಕರೆದೆ, ಎಲ್ಲಿಂದ ಬಂತು ನಿನಗೆ ಬುದ್ಧಿ ನೆಟ್ಟಗಾಗಬೇಕು. ಯಾವಾಗ ಮಾಡಿದ ಅಪರಾಧದ ಪ್ರಜ್ಞೆ ನಿನಗೆ ಬಂದು ಪಶ್ಚಾತ್ತಾಪದಿಂದ ನೀನು ದಗ್ಧನಾಗುತ್ತೀಯೋ ಆ ಕಾಲಕ್ಕೆ ಅಣ್ಣ ನನ್ನ ಹೆಂಡತಿಯನ್ನು ಕೊಡುವಂತ ಕಾಲು ಹಿಡಿದ್ರೆ ಬಿಟ್ಟು ಕೊಡುವಂತ ತೆಗೆದಿಟ್ಟುಕೊಂಡರು. ಯಾಕೆ ಯಾಕೆ ತನ್ನ ಹೆಂಡತಿಯನ್ನು ಪರರ ಅನುಭವಿಸಿದರೆ ಗಂಡನಾದವನಿಗೆ ಏನು ನೋವಾಗುತ್ತದೆ ಎನ್ನುವುದರ ಯಥಾರ್ಥವಾದ ಅನುಭವ ನಿನಗಾಗಲಿ. ಈ ಕಾರಣಕ್ಕೆ ನಿನ್ನ ಹೆಂಡತಿಯನ್ನು ಇಟ್ಟುಕೊಂಡಿದ್ದೆ. ಅಲ್ಲದಿದ್ರೇನು ನಿನ್ನ ಹೆಂಡತಿ ಬಹಳ ಚಂದವ. ನನ್ನ ಹೆಂಡತಿಗೆ ಬೇಕೆಂದಾದ್ರೆ ನಾನೇ ಮದುವೆ ಆಗುವುದಿಲ್ವ? ಹೌದಾ? ತಂದು ನಿನಗೆ ಮದುವೆ ಮಾಡಿಸಿದವನೇ ನಾನೇ ಆ ಕಾಲದಲ್ಲಿ ಮದುವೆ ಆಗ್ತೇನೆ ಅಂದ್ರೆ ಕೈ ತಡೆಯುವುದಕ್ಕೆ ಯಾವನಿದ್ದ? ಹಾಗಿದ್ರೇನು ನಿನಗೆ ಹೆಂಡತಿಯನ್ನು ಒದಗಿಸಿಕೊಟ್ಟು ತಮ್ಮನನ್ನು ಪ್ರೀತಿ ತೋರಿಸಿ ನಿನ್ನನ್ನು ಕಿಷ್ಕಿಂದೆಯ ಯುವರಾಜ ಅಂತ ನಾನು ನೋಡಿದ್ರೆ ನೀನು ಮಹಾರಾಜ ಆಗಲಿಕ್ಕೂ ಕಟ್ಟಿಯಲ್ಲ. ಸುಮ್ಮನೆ ನನ್ನ ಸತಿಯನ್ನು ಅನುಭವಿಸಿದ್ದಕ್ಕೆ ಬಿಟ್ಟು ಹೋಗುವುದಿಲ್ಲ ಅನ್ನುವುದು ನಿನಗೆ ಸ್ಪಷ್ಟವಾಗಲಿ ಅನ್ನುವ ಕಾರಣಕ್ಕೆ ಇಷ್ಟನ್ನು ಮಾಡಿದ್ದೆ. ಕೊಡ್ತೇನೆ. ಕೊಡ್ತೀಯಾ? ನನಗೆ ಮನಸ್ಸಾದಾಗ ಕೊಡ್ತೇನೆ. ಕೊಡುವುದಿಲ್ಲ ಈಗ? ನೀನು ಕೇಳಿದಾಗ ಕೊಡುವುದಕ್ಕೆ ನೀರು ಹೇಳಿ ಸಾಕಲಿಕ್ಕೆ ತೊಡಗಿದ್ದಲ್ಲ. ನಾನು ಸತಿಯ ಕೊಡೇನು ಜವದಿ ಮರಳಿ ಹೋಗಲ್ಲ. ಈ ಮೊದಲು ಹೆಂಡತಿಗಾಗಿ ಬಂದಾಗ ಏನು ಅನುಭವಿಸಿದ್ದೀವಿ ವಾಲಿಯ ಕೈಯಿಂದ ಅನ್ನುವ ನೆನಪಿದ್ದರೆ
ಈಗಲೂ ಹಿಂದೆ ಹೋಗುವುದೊಳ್ಳೆ. ಮೊದಲು ಪಡೆದ ಭಂಗವನ್ನು ನೆನಪಿಸಿಕೊಂಡು ಹಿಂದೆ ಹೋಗದೇ ಇದ್ದರೆ ನೀನು ಇಂದಿನ ಸಲ ಕಲಿಯುವುದಕ್ಕೆ ಇಲ್ಲ ಅಂತ ಮಾಡಿಬಿಟ್ಟೆ. ಹೌದಾ? ಅದು ಒಂದು ನಿವೃತ್ತಿಲ್ಲದ ಅಂತ ಹಾಗೆ ಆಯ್ತು. ಇದೋ ನಿನ್ನ ಹೆಂಡತಿಯನ್ನು ಅನುಭವಿಸಬೇಕೆಂಬ ದುರುದ್ದೇಶ ನನಗೆ ಇರಲಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ಈಗ ನಾನೀಗ ಬಂದದ್ದು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ನೀನು ಬಿಟ್ಟು ನಿನಗೆ ಹೊಡೆದು ನಿನ್ನನ್ನು ಬಡಿದು ನಿನ್ನನ್ನು ಬಂದು ಮಾಡಿ ನನ್ನ ಹೆಂಡತಿಯನ್ನು ಕರವಿಟ್ಟು ಕೊಡುವುದು. ನಿನಗೆ ಪೆಟ್ಟಿನ ರುಚಿ ಮರೆತು ಕೆಲವು ದಿವಸ ಆಗಿರ್ಬೇಕು. ಹೌದಾ? ಹೆಂಡತಿ ನೆನಪು ಜೋರಾಗಿ ಇನ್ನು ಕೆಲವು ದಿವಸಕ್ಕೆ ಹೆಂಡತಿ ನೆನಪು ಅಣ್ಣನಿಂದ ಏಟು ತಪ್ಪಿಸಿಕೊಳ್ಳಿಕ್ಕಿರುವ ಉಪಾಯ ಅನ್ನುವುದನ್ನು ಚೆನ್ನಾಗಿ ಗ್ರಹಿಸಿಕೊಂಡಿದ್ದಾರೆ. ಯುದ್ಧಕ್ಕೆಂತ ಬರುವುದು ನಮಗೆ ಉತ್ಸಾಹ ಬರುವ ಸಮಯಕ್ಕಾಗುವಾಗ ನೆಲದಲ್ಲಿ ಕಮಲಾಚಿ ಬಿದ್ದವರ ಮೇಲೆ ಕೈ ಎತ್ತುವುದಿಲ್ಲ ಧ್ವನೀರನಾದ ವಾಲಿ ಅನ್ನುವುದನ್ನು ಸರಿಯಾಗಿ ತಿಳಿದು ನನ್ನ ಏಟು ತಪ್ಪಿಸಿಕೊಳ್ಳಿಕ್ಕೆ ಮಾಡುವ ಉಪಾಯ ನನ್ನನ್ನು ಮಂಕ ಮಾಡುವುದು. ನಿನ್ನ ಅಣ್ಣ ನಾನು ನಿನಗಿಂತ ಹೆಚ್ಚು ಕಲಿತ. ಹೌದಪ್ಪ, ಬಿದ್ದಿದ್ದಿ ನಿನ್ನೆ ನಾವು ಏನಲ್ಲ ಇನ್ನು ಸದ್ಯಕ್ಕೆ ನಿನಗೆ ಹೆಂಡ ಬಿಟ್ಟವರ ಮೇಲೆ ಕೈ ಮಾಡುತ್ತದೆ ಕುಡಿಬಾರದು ಅಂತ ಶಾಸ್ತ್ರ ಇಲ್ಲಲ್ಲ. 2 ಸಾಕು ನನಗೆ, 2000 ವರ್ಷ. ಎಲ್ಲಾದ್ರೂ ಹೋಗಿ ವಾಲಿಯ ಹೆಸರು ಹೇಳಿ ಬೇಡಿ ತಿನ್ನು ಹಂಗ ಆಯ್ತು. ನನಗೆ ಬೇಡದಂತಹ ಕೆಲಸ, ನನ್ನ ಅಣ್ಣನಾದಂತಹ ವಾಲಿಯ ಪರಾಕ್ರಮ ಏನು ಎಂಬುದರ ಬಗ್ಗೆ ನನಗೆ ಮೊದಲೇ ಗಡವಿತ್ತು. ಆ ಶ್ರೀರಾಮಚಂದ್ರ ಬಂದು ಹೇಳಿದ ಅಂತ ಹೇಳಿ ಆತನ ಮಾತನ್ನು ಕೇಳಿ ಧೈರ್ಯದಿಂದ ನಾನು ಕರೆದನು. ಕರೆಯನ್ನು ಮಾತ್ರ ನಾನು ಕೇಳಿದ್ದೇನೆ. ಆ ಸ್ವರವನ್ನು ಕೇಳಿ ಬಂದ 4 ಮೆಟ್ಟಿದ್ದಾನೆ ಹೇಳಿದ್ದಾನೆ. ಈ ಧರಾಧಿಪಾಯಿ ಈ ರಾಮಚಂದ್ರ ಈ ರೀತಿಯಾಗಿ ಮೋಸ ಮಾಡಿದಲ್ಲ, ಏನು ಪ್ರಯೋಜನ? ಅವ ಸಿಗಬೇಕಿತ್ತು. ಅವನನ್ನು ದೇವ ಎಂಬ ಹಾಗೆ ನಾನು ಪೂಜಿಸಿ ಹೀಗಾಯ್ತಲ್ಲ. ನೋಡೋಣ. ವಿಶ್ವಾಸ
ಓ ಶ್ರೀರಾಮಚಂದ್ರ, ನನ್ನನ್ನು ಕಳುಹಿಸಿ ಹಿಂದಿನಿಂದ ನೀನು ನಗುತ್ತಾ ಇದೀಯ ಅಂತ ಕಾಣಬೇಕು. ನನ್ನ ಅಣ್ಣನಾದಂತಹ ವಾಲಿಯಲ್ಲಿ ಯುದ್ಧ ಮಾಡುವಂತಹ ಸನ್ನಿವೇಶವನ್ನು ನೀನು ಕಂಡಿರಬೇಕು. ಅವನಲ್ಲಿ ನಾನು ಯುದ್ಧ ಮಾಡ್ಲಿಕ್ಕೆ ಉಂಟ. ನಿನ್ನ ಮಾತನ್ನು ಕೇಳಿ ಆತನನ್ನೇ ಕದನಕ್ಕಾಗಿ ಹೋದೆ, ಏನು ಪ್ರಯೋಜನ ಬರಲಿಲ್ಲ. ಮೊದಲಿಗಿಂತಲೂ ಒಂದು 2 ಪೆಟ್ಟು ಹೆಚ್ಚಿಗೆ ತಿಂದಿದ್ದೇನೆ. ಅಲ್ಲ, ನಿನ್ನ ಮಾತು ವೇದವಾಕ್ಯ ಎಂಬ ಹಾಗೆ ನಾನು ಅರ್ಥ ಮಾಡಿಕೊಂಡದ್ದು ತಿಂದದ್ದು. ಪವಿತ್ರವಾದಂತಹ ಸೂರ್ಯಾನ್ವಯದಲ್ಲಿ ಹುಟ್ಟಿದಂತಹ ಯಾವನೋ ಒಬ್ಬರು ಕೂಡ ಸುಳ್ಳನ್ನು ಹೇಳುವುದಿಲ್ಲ ಎಂಬಂತಹ ಭಾವನೆ ನನ್ನಲ್ಲಿ ಹಿರಿಯರು ಅದನ್ನೇ ಹೇಳಿದ್ದಾರೆ. ಆದರೆ ನೀನು ಸುಳ್ಳನ್ನು ಹೇಳಿದೆ ಇಲ್ಲ, ನನ್ನನ್ನು ನಂಬಿಸಿ ಕೆಟ್ಟು ಬಿಟ್ಟೆ ನಾನು. ನನಗೆ ಈ ದುರ್ಗತಿ ಪ್ರಾಪ್ತವಾಯ್ತಲ್ಲ, ಯಾಕೆ ನನ್ನನ್ನು ದೂಡಿದೆ, ಯಾಕೆ ದೂಡಿದೆ? ಶ್ರೀರಾಮಚಂದ್ರ, ನನ್ನನ್ನು ಮೂದಲಿಸುವುದಕ್ಕೆ ತೊಡಗಿದ್ದೀಯ. ಆ ರೀತಿಯಾಗಿ ಆಡಬೇಡ. ನಿನ್ನನ್ನು ಮೋಸಗೊಳಿಸಬೇಕು, ನೀವಿಬ್ಬರು ಹೋರಾಡುವಂತಹ ಚಂದವನ್ನು ಕಾಣಬೇಕೆನ್ನುವ ಹಾಗೆ ಆಲೋಚನೆ ಈ ರೀತಿಯಾಗಿ ಆದದ್ದಲ್ಲ. ಮತ್ತೆ ಎಲ್ಲಾ ವಿಚಾರವನ್ನು ಆಲಿಯ ಬಗ್ಗೆ ನೀನು ಹೇಳಿದ್ದೀಯ. ಆದ್ರೆ ಒಂದನ್ನು ಮಾತ್ರ ಹೇಳುವುದಕ್ಕೆ ನೀನು ಮರೆತಿದ್ದೀಯಲ್ಲ, ಬಿಟ್ಟಿದ್ದೀಯ. ಯಾವುದನ್ನು ಹೇಳಿಲ್ಲ ನೀನು ಹಾಗೂ ವಾಲಿ ಕಾಣುವುದಕ್ಕೆ ಇಬ್ಬರು ಒಂದೇ ಹಾಗಿದ್ದೀರಿ. ಕಾಲಭೇದವನ್ನು ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ವಿಚಾರವನ್ನು ನೀನು ಮೊದಲೇ ಹೇಳುತ್ತಿದ್ರೆ ನಾನು ವ್ಯವಸ್ಥೆ ಮಾಡುತ್ತಿದ್ದೆ. ಹಾಗೆ ಮಾಡಲಿಲ್ಲ ನೀನು. ಮತ್ತೆ ನೀವಿರುವರು ಹೋರಾಡುವಂತಹ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದವ. ವಾಲಿ ಯಾರು ನೀನ್ಯಾರು ಅನ್ನೋದನ್ನು ಗುರುತಿಸಿಕೊಳ್ಳುವುದಕ್ಕೆ ನನಗಾಗಲಿಲ್ಲ. ಒಂದು ವೇಳೆ ವಾಲಿ ಎಂದೇ ಭ್ರಮಿಸಿ ನಾನೆಲ್ಲಾದ್ರೂ ಬಾಣ ಪ್ರಯೋಗ ಮಾಡಿದಾಗ ವಾಲಿಗೆ ತಪ್ಪು ಎಲ್ಲಾದ್ರೂ ನನಗೆ ಬಿತ್ತು ಅಂತಾದ್ರೆ ಮಿತ್ರ ಹತ್ಯಾದೋಷ ನನಗೆ ಬರುವುದಿಲ್ವೇ? ಹಾಗಾಗಿ ನಾನು ಬಾಣ ಪ್ರಯೋಗ ಮಾಡಲಿಲ್ಲ, ಅವನನ್ನು ಕೊಲ್ಲುವುದಕ್ಕೆ ಮುಂದಾಗಲಿಲ್ಲ. ಈಗ ಒಂದು ಉಪಾಯ ಮಾಡೋಣ. ನಮ್ಮ ಲಕ್ಷ್ಮಣ ಗಜ ಪುಷ್ಪದ ಮಾಲೆಯೊಂದನ್ನು ಮಾಡಿಕೊಳ್ಳುವ. ಅದೋ ಸುಗ್ರೀವನ ಕೊರಳಿಗೆ ತೊಡಿತು. ಸುಗ್ರೀವ, ಈಗ ನಿನ್ನನ್ನು ಗುರುತಿಸುವುದಕ್ಕಾಗ್ತದೆ. ಇದು ನಿನ್ನನ್ನು ಗುರುತಿಸುವುದಕ್ಕೂ ಹೌದು, ವಿಜಯ ಮಾಲಿಕೆಯೂ ಹೌದು. ಇನ್ನು ನಿನಗೆ ಯಾವುದೇ ರೀತಿಯ ಆತಂಕ ಬೇಡ. ವಾಲಿಯನ್ನು ಕರೆದು ಯುದ್ಧ ಮಾಡಬಹುದು. ಆದ್ರೆ ವಾಲಿಯನ್ನು ಕರೆಯುವುದಕ್ಕೆ ನಾವು ಹೋಗುವ ದಾರಿ ಯಾವುದು? ಸಪ್ತ ಜನಾಶ್ರಮ. ಆ ಬಳಿಯಾಗಿಯೇ ಹೋಗೋಣ. ಯಾಕಂದ್ರೆ ಸುಳ್ಳು ಅನ್ಯಾಯ ಮಾಡುವವರು, ಸುಳ್ಳು ಹೇಳುವವರು ಆ ದಾರಿಯಾಗಿ ಹೋದ್ರೆ ತಲೆ ಸಹಸ್ರ ಹೋಳಾಗಿ ಹೋಗ್ತದೆ. ಆದ ಕಾರಣ ನಾನೇನು ನೀನೇನು ಎನ್ನುವುದು ಅಲ್ಲಿ ಅರ್ಥವಾಗ್ತದೆ. ಆ ದಾರಿಯಾಗಿಯೇ ಹೋಗೋಣ. ಇಂದಿನ ದಿನದ ಯುದ್ಧದಲ್ಲಿ ಸಂಪೂರ್ಣವಾಗಿ ಕೈಸಾತು ಹಿಂದೆ ತಿರುಗಿದವ ಸುಗ್ರೀವ. ಅವನ ಕುರಿತಾಗಿ ಒಂದು ಅನುಕಂಪದಿಂದ ಸತ್ತು ಹೋಗಲಿ ಅಂತ ರಾತ್ರಿ ಕಾಲದಲ್ಲಿ ಬಂದು ವಾಲಿ ಆ ಯುದ್ಧಕ್ಕೆ ಸ್ವರ ಬದಲಾಗಿದೆ. ಸ್ವರದಲ್ಲಿ ತೀವ್ರತೆ ಅಧಿಕವಾಗಿದೆ. ಸಂಬಂಧವನ್ನೇ ಮರೆತು ವ್ಯವಹರಿಸುವುದಕ್ಕೆ ತೊಡಗಿದ್ದಾನೆ. ಈ ತನಕವು ಯುದ್ಧದ ಕರೆಯನ್ನು ಕೊಡುವ ಕಾಲಕ್ಕೆ ಅಣ್ಣ, ಆದರೆ ಇಂದಿನ ಕರೆ ಹಾಗಲ್ಲ. ವಾಲಿ ಅಲ್ಲ, ಅವನಿಂದ ಅಣ್ಣ ಅಂತ ಹೇಳಿಸಿಕೊಂಡು ನಮಗಾಗಬೇಕಾದ್ದೇನೂ ಇಲ್ಲ. ತಮ್ಮನನ್ನುವಂತಹ ಕನಿಕರದಿಂದ ನಾವು ಈ ತನಕ ಬಿಟ್ಟದ್ದೇ ತಪ್ಪಾಗಿ ಹೋಯಿತು. ಆದ್ದರಿಂದಲೇ ಮಲಗಿದ ಪಲ್ಲಂಗದಿಂದ ಇಂದಿನ ದಿನ ಮುಗಿಸಿಯೇ ಬಿಡ್ತೇನೆ ಅನ್ನುವ ಹಾಗೆ ಹೊರಟು ನಿಲ್ಲುವ ಕಾಲಕ್ಕೆ ನನ್ನ ಜೊತೆಯಲ್ಲಿ ಮಲಗಿದ್ದ ತಾರೆಗೂ ಎಚ್ಚರಾಯಿತು. ಬಂದು ಕೈ ತೆರೆದು ಅಂಗದನಿಂದ ಸಂಗ್ರಹಿತವಾದಂತಹ ಸಮಸ್ತ ವಿಚಾರವನ್ನು
ಸುಗ್ರೀವನನ್ನು ಕಂಡುಕೊಂಡು ಋಷ್ಯಮುಖವನ್ನು ಏರಿ ಸಖ್ಯವನ್ನು ಬೆಳೆಸಿದನಂತೆ. ವಾಲಿಯನ್ನು ಕೊಂದುಕೊಡ್ತೇನೆ, ನಿನ್ನ ಹೆಂಡತಿಯನ್ನು ಬಿಡಿಸಿಕೊಡ್ತೇನೆ, ಸೀತಾನ್ವೇಷಣೆಯ ಕರ್ತವ್ಯದಲ್ಲಿ ನಾನು ಸಮಸ್ತ ವಾದರರು ನಿನ್ನ ಜೊತೆಗಿರ್ತೇನೆ. ಹೀಗೆ ಪರಸ್ಪರರು ಒಪ್ಪಂದವನ್ನು ಮಾಡಿಕೊಂಡರು. ಆ ಸುಗ್ರೀವನ ಕರೆಯೊಳಗೆ ಅಡಗಿದ್ದಂತಹ ತೀವ್ರತೆ ಏನು ಅನ್ನುವುದಕ್ಕೆ ನಮಗೆ ಸರಿಯಾದ ಉತ್ತರ ಸಿಕ್ಕಿದೆ. ದುಂದುವಿಯ ಒಡಲನ್ನೇ ಚಿಮ್ಮಿ ಸಪ್ತತಾಳ ಛೇದನವನ್ನು ಮಾಡಿ ರಾಮ ತನ್ನ ಪರಾಕ್ರಮದ ಬಗ್ಗೆ ವಿಶ್ವಾಸ ಮೂಡಿಸಿದಂತೆ ಸುಗ್ರೀವನಲ್ಲಿ. ಆದ್ದರಿಂದಲೇ ಯುದ್ಧ ಬೇಡ ಅನ್ನೋ ಹಾಗೆ ತಾರೆ ಹೇಳಿದರೆ ಆಕೆಯ ಚಿತ್ತದಲ್ಲಿ ಮೂಡಿದಂತಹ ಶಂಕೆಯ ನಿವಾರಣೆಯನ್ನು ಮಾಡಿ ಸಮಾಧಾನ ಪಡಿಸಿ ಆಕೆಯಿಂದ ಬಿಡ್ಕೊಂಡು ಸಿದ್ಧನಾಗಿದ್ದೇನೆ. ಆದರೆ ಎಂಥದ್ದು ಗುಬ್ಬೆ ಸಾಮ್ರಾಜ್ಯದ ಬಗ್ಗೆ ನಮಗೆ ಅರಿವಿಲ್ಲದೇ ಇಲ್ಲ. ಅವನು ಮತ್ತವನ ಜೊತೆಗೆ 4 ಮಂದಿ ಕಪಿಗಳು, ಮಂತ್ರಿಗಳು ಅವರೇ, ಪ್ರಜೆಗಳು ಅವರೇ, ಎಲ್ಲ ಅವರೇ, ಬೇರೆ ಯಾರೂ ಇಲ್ಲ ಸುಗ್ರೀವನ ಪಾಳಯದಲ್ಲಿ ಈ ತನಕ. ಆದರೆ ಇಂದಿನ ದಿನ ಸುಗ್ರೀವನ ಯುದ್ಧದ ಕರೆ ಬಂದ ತಕ್ಷಣದಲ್ಲೇ ಎಲ್ಲಿಂದ ಮನೆಯ ಮೇಲೆ ಕಲ್ಲು ಬೀಳುತ್ತದೆ. ನಮ್ಮ ಕೋಟೆಯಲ್ಲಿ ಗಲಭೆಯ ನಂಬಿಸುತ್ತಿರುವವರು ಯಾರು ನೋಡಿದರೆ ಈ ತನಕ ನಮ್ಮನ್ನು ಓಲೈಸಿ ಬದುಕಿಕೊಂಡಿದ್ದಂತಹ ಕಪಿವೀರರುಗಳಲ್ಲಿ ಅನೇಕರು ಸುಗ್ರೀವನ ಪಕ್ಷಪಾತಿಗಳಾಗಿ ಹೋಗಿದ್ದಾರೆ. ನಿಷ್ಠಾಂತರವನ್ನು ಮಾಡಿದ್ದಾರೆ. ಬಹುಶಃ ರಾಮ ಸಖ್ಯವನ್ನು ಆಲೋಚಿಸಿ ನಾಳೆಗೆ ಬೀಳುವವ ವಾಲಿ, ಆದ್ದರಿಂದ ಉಳಿಯುವ ಸುಗ್ರೀವನನ್ನು ಬೆಂಬಲಿಸಿದರೆ ನಮಗೆ ಶಾಶ್ವತವಾಗಿ ಪದವಿ ಸಿಕ್ಕಿತು ಅನ್ನುವಂತಹ ದುರುದ್ದೇಶವನ್ನು ಹೊಂದಿರಬೇಕು. ಪುರವ ಹುಟ್ಟಿರೆವ ಈ ಸೇನೆ ಶರಭ ಶತಬಲಿ ಗಜ ಗವಯ ಗಂಧಮಾದನ ಸುಮುಖ ದುರ್ಮುಖ ಅಂತವರ ಜರಿಯನ್ನ ಕೆಡಹಿ ಅಂಗದನನ್ನು ಪುರರಕ್ಷಣೆಗಾಗಿ ಇರಿಸಿದ್ದೇನೆ. ಸುಗ್ರೀವನಲ್ಲಿ ಕಾಳಗಕ್ಕಾಗಿ ಹೋಗುವಾಗ ಈ ತನಕ ಜನ ತಕೊಂಡು ಹೋದ ಮನೆ ಈ ಸಲ ಒಬ್ಬನೇ ಹೋಗ್ಲಿಕ್ಕೆ ಇಲ್ಲ. ಹೋರಾಟಕ್ಕೆ ಬೇಡ, ಹೋರಾಟಕ್ಕೆ ಆಗದವರೇ ಜೊತೆಗೆ ಬೇಕಾಗ್ತದೆ. ಜಾಂಬವ ಸುಷೇಣು, ಸುಷೇಣರು ವೈದ್ಯಶಾಸ್ತ್ರದಲ್ಲಿ ನೈಪುಣ್ಯವನ್ನು ಹೊಂದಿದರು. ಹೇಗೆ ಹೇಳುವುದು, ಮನುಷ್ಯರಲ್ಲೂ ಬಂದದ್ದು. ನಾವು ಪ್ರಾಣಿಗಳ ಹೋರಾಟದಲ್ಲಿ ಆದರೆ ಕೃತ್ರಿಮ ಇದೆ. ಇನ್ನೀಗ ಮನುಷ್ಯರು ಬಂದು ಎಂಥದ್ದು ಮೋಸ ಮಾಡ್ತಾರೆ, ಮಾಟ ಮಾರಣ ಯಾರಿಗೂ ಗೊತ್ತು. ಹಾಗಾಗಿ ಏನಾದರೂ ದೂರದಿಂದ ತಂತ್ರ ಮಾಡಿದರೆ ಕೂಡಲೇ ಒಂದು ವೈದ್ಯ ಮಾಡಲಿಕ್ಕೆ ಬೇಕು. ಜಾಂಬವರು ವೃದ್ಧ ಮಂತ್ರಿಗಳು ಸುಗ್ರೀವನ ಬಗೆಗೂ ಅನುಕಂಪವುಳ್ಳವರು, ನನ್ನಲ್ಲಿಯೂ ನಿಷ್ಠೆ ಉಳ್ಳವರು. ಯಥಾರ್ಥಕ್ಕಾದ್ರೆ ಒಮ್ಮೊಮ್ಮೆ ಜಾಂಬವರು ಅಲ್ಲಿಯೂ ಇರ್ತಾರೆ, ಋಷ್ಯಮುಖದಲ್ಲಿ ಇಲ್ಲಿಯೂ ಇರ್ತಾರೆ ನಮ್ಮ ಜೊತೆಗೆ. ಸುಗ್ರೀವನಿಗೂ ನನಗೂ ವ್ಯಾಜಾಂತರವಿದ್ದರೂ ನಮ್ಮೀರೊಳಗೆ ಭೇದವನ್ನು ಕಲ್ಪಿಸದೆ ನಿಷ್ಪಕ್ಷಪಾತವಾದ ಧೋರಣೆಯಿಂದ ಈ ತನಕ ಬದುಕು ಸಾಗಿಸುತ್ತಾ ಬಂದವರು ಜಾಂಬವರು. ಆದ್ದರಿಂದ ಅವರು ಜೊತೆಗೆ ಬೇಕು. ಎಲ್ಲಿಯಾದರೂ ಸುಗ್ರೀವ ರಾಮ ಸೇರಿ ಮೋಸ ಮಾಡಿದೆ ನೋಡಿದ್ರು ಜಾಂಬವರಿಂದ ಕೇಳಲಿಕ್ಕೆ ಒಬ್ಬರು ಬೇಡ. ಆದ್ದರಿಂದ ಹಿರಿಯರಾದ ಅವರನ್ನೂ ಜೊತೆಗಿರಿಸಿಕೊಂಡಿದೆ. ಬೇಕಾದಂತೆ ಸಿದ್ಧತೆ ಇಲ್ಲ. ಪರ್ವತ ವೃಕ್ಷಗಳನ್ನು ಕೈಯಲ್ಲಂತೂ
ನಿಜ. ಸೋತಾಗ ಕಾಲು ಹಿಡಿದು ಅನುಕೂಲವಿದ್ದಾಗ ಎದೆಮೆಟ್ಟುವ ಬುದ್ಧಿ ತೋರುವ ಧೂರ್ತ ನನ್ನ ಮುಂಭಾಗದಲ್ಲಿ ನಿಂತು ಉತ್ತರ ಕೊಡುವ ಯೋಚನೆಯೋ ಹೌದು, ಅಥವಾ ಉತ್ತರದವರ ಯೋಚನೆಯಿಂದ ಇಷ್ಟು ಧೈರ್ಯ ಧೈರ್ಯದಿಂದ ಬಂದಿದ್ದೇವೆ. ನಿನ್ನ ಉತ್ತರದವರ ನಿರ್ಣಯ, ನಿನ್ನ ಉತ್ತರದ ಸಾಮರ್ಥ್ಯ ಎರಡನ್ನು ಏಕಕಾಲದಲ್ಲಿ ಅಡಗಿಸುವ ಸಾಮರ್ಥ್ಯವುಳ್ಳವ. ಈಗ ಬದುಕುವ ಬುದ್ಧಿ ಉಂಟು ಅಂತಾದ್ರೆ ಹಿಂದೆ ಹೋಗು, ಇಲ್ಲದಿದ್ರೆ ಸಾಯುವ ಧೂರ್ತ ತಲೆವಾದ್ರೆ ಮುಂದೆ ಬಾ. ಬೇಕಾದಂತಹ ಕಾರಣ ಉಂಟು. ನಿನಗೆ ಮಾಲೆ ಹಾಕಿದ್ಯಾರ? ಮಾಲೆ ಹಾಕಿಸಿಕೊಂಡದ್ದು ನಾನು. ನನಗೆ ಗೊತ್ತಾಗಿದೆ. ಈ ಮಾಲವರಿಗೆ ಮದುವೆ ಬೀಳುತ್ತಿದ್ರೆ ನೀನು ಆಗಲೇ ಸಾಯುತ್ತೀನಿ. ನೀನು ಮಾಲೆ ಹಾಕಿದ್ ಯಾಕೆಂದ್ರೆ ನಮಗೆ ಗೊತ್ತು. ಯಾಕೆ? ಮಾಲೆ ಹಾಕಿದ್ರೆ ಪೆಟ್ಟು ಬೀಳ್ಲಿಕ್ಕಿಲ್ಲ ಅಂತ ನಾವು ಮೊದಲು ಮಾಲೆಗೆ ಪೆಟ್ಟು ಕೊಡುವರು. ಅದು ಗೊತ್ತು. ಹೌದಾ? ಅದು ನಿಮ್ಮಂತವ್ರು, ನಿನ್ನಂತವ್ರು ಮಾತ್ರ, ನಮ್ಮಂತವ್ರು ಹಾಗಲ್ಲ. ಇನ್ನು ಶ್ರೀರಾಮಚಂದ್ರ ಸಖ್ಯವನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ. ಹಾಗಿರುವಾಗ ಈಗ ನನಗೆ ನನ್ನ ಮೇಲೆ ಒಂದು ಸವಾಲು ಮಾಡಲಿಕ್ಕಾಗಲಿ, ಪೆಟ್ಟು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿನಗೆ ಪೆಟ್ಟಲ್ಲದೆ ಬೇರೆ ಮದ್ದಿಲ್ಲ. ಹೌದಾ? ನಿನಗೆ ಸಾಯುವ ಕಾಲ ಹತ್ತಿರ ಬಂದ. ಹೌದಾ? ಹಾಕಿ ಮಗನೇ ಬಲವಾದಂತಹ ಹೊಡೆತವೊಂದು ನನ್ನ ವಕ್ಷಸ್ಥಲವನ್ನು ಸೇರಿತು. ಎಲ್ಲಿಂದ ಇದು? ಸುಗ್ರೀವನೊಂದಿಗೆ ಕಾಳಗವನ್ನೇ ಎಸಗುತ್ತಾ ಮಲ್ಲಯುದ್ಧದಲ್ಲಿ ತೊಡಗಿಕೊಂಡಿದ್ದ ನಾವು ಕೈ ಸೋತು ಕೆಳಗುರುಳಿದಂತಹ ಸುಗ್ರೀವನ ಕೊರಳಿಗೆ ಮೃತ್ಯುಬಂಧವನ್ನಿಕ್ಕಿ ಅವನ ಕಂಠನಾಳವನ್ನೇ ಮುರಿಯುವುದಕ್ಕೆ ನಾನು ಸನ್ನದ್ಧನಾಗಿದ್ದೆ. ಇನ್ನೇನು ಸುಗ್ರೀವನ ಉಸಿರೇ ಅಡಗಿ ಹೋಗುತ್ತದೆ. ಈ ಯೋಚನೆಯಲ್ಲಿ ನಾನಿದ್ದರೆ ಪಕ್ಕನೇ ನನ್ನ ವಕ್ಷಸ್ಥಳವನ್ನು ಭೇದಿಸಿ ಮರ್ಮಾಘಾತವಾದಂತಹ ನೋವನ್ನು ಕೊಡುತ್ತಾರೆ. ತೀವ್ರವಾದಂತಹ ಶಿಖವನ್ನು ಒಳ ಸೇರುವುದಕ್ಕೆ ತೊಡಗಿಸಲು ಎಡಗೈಯಿಂದ ಬಾಣದ ರಭಸವನ್ನು ತಡೆದರು. ನನ್ನ ಶರೀರವನ್ನು ಸಾವರಿಸಿ ನಿಲ್ಲಿಸಿಕೊಳ್ಳುವುದಕ್ಕೆ ನನಗೆ ಸಾಮರ್ಥ್ಯ ಸಾಲದೆ ಇರಬೇಕು. ಕಾಯದ ಕಸುವನ್ನು ಯಾವನೋ ಬಲಾತ್ಕಾರದಿಂದ ಕಸಿದು ತೆಗೆದ ಹಾಗೆ ಸತ್ವಪೂರ್ಣನಾಗಿದ್ದ ವಾಲಿ ಸತ್ವವನ್ನು ಕಳಕೊಂಡು ಧರೆಯ ಮೇಲೆ ಹೊರಗಬೇಕಾದಂತಹ ಪ್ರಮೇಯ ಬಂತು. ಈ ತನಕ ಅನೇಕ ಸಾಹಸ ಕಾರ್ಯಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡೆ. ನನ್ನ ರಟ್ಟೆಯ ಬಲವು ಕಡಿಮೆಯಾದದ್ದಿಲ್ಲ, ಶರೀರದ ಧಾರಣಾ ಸಾಮರ್ಥ್ಯ ಕುಸಿದದ್ದಿಲ್ಲ. ಹೋರಾಡುತ್ತಿದ್ದಂತೆಯೇ ವಿರೋಧಿಯ ಅರ್ಧಬಲವನ್ನು ಆಕರ್ಷಿಸುವ ವಿಶೇಷವಾದ ಸಾಮರ್ಥ್ಯವಿದ್ದದ್ದರಿಂದ ನಮ್ಮ ಶರೀರದ ಪ್ರಾಣ ವೃದ್ಧಿಗೊಳ್ಳುತ್ತಾ ಹೋಗುತ್ತಿತ್ತು. ಇಂದು ಈ ಹೊಡೆತದಿಂದ
ನನ್ನ ಶರೀರದ ಧಾತುವೆಲ್ಲವೂ ಕಳೆದು ಹೋದ ಅನುಭವವಾಗುತ್ತದೆ. ಸತ್ವವೆಲ್ಲವೂ ಹುಡುಗಿ ಹೋದ ಅಡಗಿ ಹೋದಂತಹ ಎಣಿಕೆಯಾಗುತ್ತಾ ಇದೆ. ಆದರೂ ಸಾವರಿಸಿಕೊಂಡು ಹೇಗಾದರೂ ಶರೀರವನ್ನು ಆಧರಿಸಿ ಉರುಳಿ ಬಿದ್ದಂತಹ ಮರವನ್ನೇ ಒರಗಿ ಸುತ್ತಲೂ ಪರೀಕ್ಷಕ ದೃಷ್ಟಿಯನ್ನು ಬೀರಿದೆ. ಎಲ್ಲಿಂದ ಈ ಹೊಡೆ? ಸುಗ್ರೀವನದ್ದಲ್ಲ ನಮ್ಮ ಅರಿವಿಗೆ. ಬಹುಶಃ ಇದುವೇ ನಾವು ಯುದ್ಧಕ್ಕೆ ಹೊರಟು ಬರುವ ಕಾಲಕ್ಕೆ ನನ್ನವಳಾದ ತಾರೆ ಎಚ್ಚರಿಸಿದ್ದು ಅಯೋಧ್ಯೆಯ ರಘುವರನಾದಂತಹ ರಾಮನ ಆಗಮನದ ಬಗ್ಗೆ. ಹಾಗಿದ್ರೆಲ್ಲ ಅದು ರಾಮನ ವೀಕ್ಷಕವೇ. ಸಪ್ತತಾಳಗಳನ್ನು ಏಕಬಾಣದಿಂದ ನಾಶ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದನು. ದುಂದುಬಿಯ ಕಾಯವನ್ನು ಕೇವಲ ಕಾಲ್ಕಿಮ್ಮಾಟದಿಂದ ಯೋಜನಾಂತರಗಳಿಗೆ ಹಾರಿಸಬಲ್ಲಷ್ಟು ಸತ್ವವನ್ನು ಹೊಂದಿದನು. ಅಂತವನ ಶರದ ಎಸುಗೆ ಇಷ್ಟು ತೀವ್ರವಾಗಿದ್ದರೆ ವಿಶೇಷವೇನು ಅಂತ. ಆದರೆ ಅವನದ್ದೇ ಎಸುಗೆ ಅನ್ನುವುದಕ್ಕೆ ಅವನಾದರೂ ಕಾಣಿಸಬೇಕೋ ಬೇಕೋ? ಇಲ್ಲಿಯೂ ಇಲ್ಲಲ್ಲ. ಕಣ್ಣಿಗೆ ಆಕೃತಿಯೇ ಕಾಣಿಸದೆ ಶರವೆಸೆಯುವುದಕ್ಕೆ ಮುಂದಾಗುವವನೇ ಅಯೋಧ್ಯೆಯ ರಘುವರ. ಹಾಗಿದ್ರೆ ಎಲ್ಲಿಂದ ಬಂತು? ಪಕ್ಕನೆಯ ಆಗಸದಲ್ಲಿ ಕಾರ್ಮೋಡದ ಮಧ್ಯದಿಂದ ಸುರಿದ ಕಾಲ್ಬೆಚ್ಚಿನ ಹಾಗೆ ನನ್ನ ವಕ್ಷಸ್ಥಳವನ್ನು ಭೇದಿಸುವುದಕ್ಕೆ ವಿಧಿಜೋದಿತವಾಗಿಯೇ ಬಂದಂತಹ ಹೊಡೆತವೆ. ವಿಧಿ ಹೊಡೆಯುವುದಾದ್ರೆ ಇಷ್ಟು ದಿನ ಕಾಯ್ತಾನೆ, ಯಾವಾಗ ಹೊಡೆಯಬಹುದಿತ್ತವನಿಗೆ? ಹಾಗಿದ್ರೆ ಯಾರದು? ಓ, ಅಲ್ಲಿ ಮರದ ಮರೆಯಿಂದ ನಿಧಾನವಾದ ಗತಿಯಲ್ಲಿ ಧೀರ ಗಂಭೀರವಾದಂತಹ ನಡಿಗೆಯುಳ್ಳವನಾಗಿ ಮುಖದ ನಗುಮಾಸದಂತೆ ಈ ಕಡೆಗೆ ಆಗಮಿಸುತ್ತಿರುವವ ಅವನೇ ರಾಮನೇ. ಹೌದಲ್ಲ, ಕರದಲ್ಲಿ ಧರಿಸಿದ ಕಾರ್ಮುಖದ ಬಂಧಿಸಲ್ಪಟ್ಟಂತಹ ನಾರಿಯ ಸಂಚಲನ ಇಷ್ಟು ದೂರಕ್ಕೂ ನನ್ನ ಕಣ್ಣುಗಳಿಗೆ ಈಗಲೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಹಾಗಿದ್ರೆ ಅವನ ಕಾರ್ಮುಖದಿಂದಲೇ ಹೊರಟಂತಹ ವಿಷ್ಕೈದು ಅನ್ನುವುದು ಇಂತಹ ಒಂದು ಎಸುಗೆಯನ್ನೂ ಮಾಡುವುದಕ್ಕೆ ಮುಂದಾಗನೇ ರಾಮ. ಉತ್ತಮ ಮನೆತನದಲ್ಲಿ ಹುಟ್ಟಿದವರ ಕುರಿತಾಗಿ ನಾವು ವಿಶ್ವಾಸವನ್ನು ಹೊಂದಿದರೆ ಹೀಗೆ ಕನ್ನಡಾಟಕದ ಕೆಲಸವನ್ನು ಮಾಡಿ ತಮ್ಮ ಉದ್ದೇಶ ಪೂರ್ತಿ ಮಾಡಿಕೊಳ್ಳುವಂತಹ ದುರ್ಬುದ್ಧಿಗೆ ಅವರು ಒಳಗಾಗಿ ಹೋದರಲ್ಲ. ಆದರೂ ನೋಡಿ, ಮುಖದಲ್ಲಿ ಒಂದು ಪಶ್ಚಾತ್ತಾಪ ಭಾವವೂ ಇಲ್ಲ ಇವನಿಗೆ. ಮುಖದ ತಿಳಿನಗು ಮಾಸದ ಹಾಗೆ ಮುಂದೆ ಬರ್ತಾ ಇದ್ದಾರೆ. ಓಯ್, ಯಾವನಿಗಾದ್ರೂ ಸಾಧ್ಯವೇನಿಲ್ಲ? ಸ್ವಲ್ಪ ಆತ್ಮಸಾಕ್ಷಿ ಅಂತ ಇದ್ದವನಿಗೆ ಒಂದು ಅಪರಾಧ ಮಾಡಿ